ಕೊಚ್ಚಿನ್ನಿಂದ ಸುಮಾರು 23 ನಾಟಿಕಲ್ ಮೈಲಿ ದೂರದಲ್ಲಿ ಮಂಗಳವಾರ ಮುಂಜಾನೆ ಸಮುದ್ರದಲ್ಲಿದ್ದ ಮೀನುಗಾರಿಕಾ ದೋಣಿಗೆ ಬೃಹತ್ ತೈಲ ಸಾಗಾಟ ನೌಕೆ ದೇಶಶಕ್ತಿ ಡಿಕ್ಕಿಯಾಗಿ 3 ಮೃತಪಟ್ಟು 2 ಗಂಭೀರವಾಗಿ ಗಾಯಗೊಂಡಿದ್ದರು. 9 ಮಂದಿ ಈಗಲೂ ಕಾಣೆಯಾಗಿದ್ದಾರೆ. ಚೆನ್ನೈನಿಂದ ಇರಾಕ್ನ ಬಸ್ರಾ ಬಂದರಿಗೆ ತೆರಳುತ್ತಿದ್ದ ದೇಶಶಕ್ತಿ ಈ ಅಪಘಾತಕ್ಕೆ ಕಾರಣವಾಗಿರುವುದು ಬಹುತೇಕ ದೃಢಪಟ್ಟಿದೆ. ಅಪಘಾತ ನಡೆದ ಬಳಿಕ ರಕ್ಷಣಾ ಕಾರ್ಯಕ್ಕೆ ಮುಂದಾಗುವ ಬದಲು ನೌಕೆ ಪ್ರಯಾಣ ಮುಂದುವರಿಸಿತ್ತು. ಘಟನೆ ನಂತರ ಕ್ಷಿಪ್ರ ಕಾರ್ಯಾಚರಣೆಗೆ ಮುಂದಾದ ಭಾರತೀಯ ಕರಾವಳಿ ಕಾವಲು ಪಡೆಯವರು ಆ ಭಾಗದಲ್ಲಿ ಸಂಚರಿಸುತ್ತಿದ್ದ ನೌಕೆಗಳ ಮೇಲೆ ನಿಗಾ ಇರಿಸಿದೆ. ಬಳಿಕ ದೇಶಶಕ್ತಿ ನೌಕೆಯನ್ನ ಶೋಧಿಸಿದ ಕೋಸ್ಟ್ ಗಾರ್ಡ್ ನವಮಂಗಳೂರು ಬಂದರಿಗೆ ಕರೆತಂದಿದೆ. ಈ ನೌಕೆಯ ಕ್ಯಾಪ್ಟನ್ ಅಪಘಾತ ಸಂಭವಿಸಿರುವುದನ್ನು ಒಪ್ಪಿಕೊಂಡಿದ್ದು, ಮಂಗಳೂರು ಬಂದರಿನಲ್ಲೇ ಈ ಹಡಗನ್ನ ನಿಲ್ಲಿಸಿ ತನಿಖೆ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಮೀನುಗಾರಿಕೆಗೆ ತೆರಳಿದ್ದ ಓಷಿಯಾನಿಕಾ ಎಂಬ ದೋಣಿಯಲ್ಲಿದ್ದವರು ಮುಂಜಾನೆ 3:30 ವೇಳೆಗೆ ನಿದ್ದೆಯಲ್ಲಿದ್ದರು. ಕೊಚ್ಚಿನ್ನಿಂದ 23 ನಾಟಿಕಲ್ ಮೈಲಿ ದೂರದಲ್ಲಿ ಈ ದೋಣಿ ಇತ್ತು. ಆಗ ತೈಲ ಟ್ಯಾಂಕರ್ ನೌಕೆ ಒಮ್ಮೆಗೆ ದೋಣಿಯ ಹಿಂಭಾಗಕ್ಕೆ ಬಡಿದು ದೋಣಿ ಇಬ್ಬಾಗವಾಗಿದೆ. ದೋಣಿಯಲ್ಲಿ ಎಚ್ಚರದಲ್ಲಿದ್ದ ಎಡ್ವಿನ್ ಹಾಗೂ ನರೇನ್ ಎಂಬುವರು ಮಾತ್ರವೇ ಬದುಕಿದ್ದು, ಉಳಿದವರು ಮುಳುಗಿದ್ದಾರೆ. ಹತ್ತಿರದಲ್ಲಿ ಇತರೆ ಕೆಲ ದೋಣಿಗಳಿದ್ದವರು ಎಚ್ಚೆತ್ತು ಬರುವಾಗ ಓಷಿಯಾನಿಕಾದ ಹಲಗೆಗಳಷ್ಟೇ ತೇಲುತ್ತಿದ್ದವು. ಹಲಗೆ ಹಿಡಿದು ತೇಲುತ್ತಿದ್ದ 2ರನ್ನ ರಕ್ಷಿಸಲಾಗಿದೆ. ಬದುಕಿದವರ ಹೇಳಿಕೆ ಪ್ರಕಾರ ಇಷ್ಟೆಲ್ಲ ಅನಾಹುತವಾದರೂ ತೈಲ ಸಾಗಾಟ ನೌಕೆ ಕೆಲವು ನಿಮಿಷವಷ್ಟೇ ಅಲ್ಲಿ ನಿಂತು ಸಂಚಾರ ಮುಂದುವರಿಸಿತ್ತು. ಆದರೆ ಮೀನುಗಾರರ ರಕ್ಷಣೆಯ ಗೋಜಿಗೆ ಹೋಗಿರಲಿಲ್ಲ. ಎಂಎಂಡಿ ಇಲಾಖೆಯ ಅಧಿಕಾರಿಗಳು ಹೇಳುವ ಪ್ರಕಾರ ನೌಕೆ ಅಪಘಾತ ನಡೆಸಿದ್ದು ಹೌದೇ ಎಂಬ ವಿಚಾರಣೆ ನಡೆಸುತ್ತಾರೆ. ಅವರಿಗೆ ಸಾಕ್ಷಿಗಳು ಸಿಕ್ಕಿದಲ್ಲಿ ಹಡಗನ್ನ ಇಲ್ಲಿಯೇ ಇರಿಸಿಕೊಂಡು ತನಿಖೆ ಮುಂದುವರಿಸಲಾಗುತ್ತದೆ. ಬಳಿಕ ಈ ಬಗ್ಗೆ ಮುಂಬೈನಲ್ಲಿರುವ ನೌಕಾಯಾನ ಸಚಿವಾಲಯದ ಮಹಾನಿರ್ದೇಶಕರಿಗೆ ವರದಿ ಸಲ್ಲಿಸಲಾಗುತ್ತದೆ. ಒಂದು ವೇಳೆ ಹಡಗು ಅಪಘಾತ ಸಂಭವಿಸಿಲ್ಲ ಎಂದಾದರೆ ಹಡಗನ್ನ ಪ್ರಯಾಣ ಮುಂದುವರಿಸಲು ಸೂಚಿಸಲಾಗುತ್ತದೆ ಎಂದಿದ್ದಾರೆ. ಸದ್ಯಕ್ಕೆ ದೇಶಶಕ್ತಿ ಹಡಗು ಬಂದರಿನೊಳಗೆ ಲಂಗರು ಹಾಕಿದೆ.